ಸೊಲ್ಮೆನು ನಮ್ಮ ಕುಡ್ಲ ತುಳುವಾರ್ತಿರು ಒಂಜೇ ಸಮ ವರದಿ ಮಲ್ಪುನ ನ್ಯಾಯದ ಪತ್ರಿಕೋದ್ಯಮ ಮಾಧ್ಯಮ ತುಳಿಪು ಆದಿ ಪೊಡುಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿದ ಗುರ್ಕಾರ್ದಿ ಆಯೇಷಾ ಖಾನಂ ಪಂತೇರು ಮಹಾರಾಷ್ಟ್ರದ ಕನ್ನಡಿಗ ಪತ್ರಕರ್ತೆರ್ನ ಸಂಘದ ನೆಲೆಟ್ ಪ್ರಶಸ್ತಿ ಕೊರಪನ ಕಾರ್ಯಕ್ರಮ ಉದೀಪನ ಮಲ್ತದಾರು ಪಾತೇರಿಯರು ಕನ್ನಡಿಗ ಪತ್ರಕರ್ತೆರ್ನ ಸಂಘ ಮಹಾರಾಷ್ಟ್ರ ದೀವನ್ನ ಸಂಘದ 2025ನೇ ವರ್ಷದ ಕೆಟಿ ವೇಣುಗೋಪಾಲ್ ಕಪಸಮ ರಾಷ್ಟ್ರೀಯ ಮಾಧ್ಯಮ ಶ್ರೀ ಪ್ರಶಸ್ತಿ ಕೊರಪನ ಕಾರ್ಯಕ್ರಮ ಬೊಂಬೈಡ್ ನಡೆತದೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಗುರ್ಕಾರ್ದಿ ಆಯೇಷಾ ಖಾನಂ ಪ್ರಶಸ್ತಿ ಕೊರಪನ ಕಾರ್ಯಕ್ರಮ ಉದೀಪನ ಮಲ್ತೇರು. ಆಯೇಷಾ ಖಾನಂ ಪಾತಿರ್ದು ಒಂಜೇ ಸಮ ವರದಿ ಮಲ್ಪನ ನ್ಯಾಯದ ಪತ್ರಿಕೋದ್ಯಮ ಮಾಧ್ಯಮ ತುಳಿಪು ಅವಡು ವರದಿ ಮಲ್ಪನೆಡ್ ಸೂಕ್ಷ್ಮ ಭಾರಿ ಮುಖ್ಯ ಆದಿತ್ತು ಸುದ್ದಿಡು ಏಪುಗ್ಲ ರಾಜ್ ಬಲ್ಲಿ ಎಂದು ಪಂಡಿರು. ಡೆಲ್ಲಿದ ಹಿರಿಯ ವಾರ್ತಾವಾಣಿ ಡಿ ಉಮಾಪತಿ ಚಿತ್ರದುರ್ಗ ಮೇರೆಗೆ 25,000 ರೂಪಾಯಿದ ಒಟ್ಟುಗೂ 2025ನೇ ಸಾಲದ ರಾಷ್ಟ್ರೀಯ ಮಾಧ್ಯಮ ಶ್ರೀ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ತೇರು. ಡಿ ಉಮಾಪತಿ ಪಾತಿರ್ದು ಸಂಘಗೂ ಸೊನ್ನೆ ಸಂದಾಯರು ಕನ್ನಡಿಗ ಪತ್ರಕರ್ತೆರ್ನ ಸಂಘ ಮಹಾರಾಷ್ಟ್ರದ ಗುರ್ಕಾರ್ಯರು ರಾನ್ಸ್ ಬಂಟ್ವಾಳ ಗುರ್ಕಾರ್ಮ ವಹಿಸಿದ್ದೇರು. ಕಲ್ಯಾಣ್ ಪರಿಸರದ ಪುದರ್ಪೈ ಎನ್ಜಿಒದ ಸಮಾಜ ಸೇವಾ ಕಾರ್ಯಕರ್ತರು ಟ್ರಾನ್ಸ್ಜೆಂಡರ್ ಶ್ರೀದೇವಿ ಲೋಂಡೆ ವಿಶೇಷ ಸಮ್ಮಾನದ ಮರ್ಯಾದೆ ಮಲ್ತೇರು. ಸುಳ್ಳಿದ ಶಾಸಕರು ಭಾಗೀರಥಿ ಜಿ ಮುರಳ್ಯ ಮಲ್ಲಬಿನೇರಾದಿತ್ಯರು ಕನ್ನಡಿಗ ಪತ್ರಕರ್ತೆರ್ನ ಸಂಘ ಮಹಾರಾಷ್ಟ್ರದ 2025-26ನೇ ಸಾಲದ ಗುರ್ಕಾರ್ದಿ ಡಾಕ್ಟರ್ ಜಿಪಿ ಕುಸುಮ ಒತ್ತು ಗುರ್ಕಾರ್ಯರು ವಿಶ್ವನಾಥ ಪೂಜಾರಿ ನಿಡ್ಡೋಡಿ ಪೊರ್ತುಡಿತ್ತೇರು. ಕನ್ನಡ ಓದುಗರಿಗೆ ವೀಕ್ಷಕರಿಗೆ ನೀವು ಕನ್ನಡಿಗ ದೃಷ್ಟಿಕೋನಗಳನ್ನು ಪ್ರತಿನಿಧಿಸಿದ್ದೀರಿ. ದಿಸ್ ಇಸ್ ಇಂಪಾರ್ಟೆಂಟ್. ನೀವು ಇಲ್ಲಿ ಇದ್ದು ನಮ್ಮ ಸ್ಟೇಟ್ಗೆ ಏನು ಬೇಕು, ನಮ್ಮ ಸ್ಟೇಟ್ ರೀಡರ್ಸ್ಗೆ ವ್ಯೂವರ್ಸ್ಗೆ ಏನು ಬೇಕು ಆ ದೃಷ್ಟಿಕೋನ ಕನ್ನಡಿಗರ ದೃಷ್ಟಿಕೋನ ಇಟ್ಕೊಂಡು ನೀವು ರಿಪೋರ್ಟಿಂಗ್ ಮಾಡ್ತೀರಿ. ಒನ್ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಮತ್ತು ಇನ್ನೊಂದು ನಮ್ಮ ಸ್ಟೇಟಲ್ಲಿ ನಮ್ಮ ವ್ಯೂವರ್ಸ್ ನಮ್ಮ ರೀಡರ್ಸ್ ಏನು ಬೇಕು ಅವ್ರಿಗೆ ಇಂಟ್ರೆಸ್ಟ್ ಆಗಿರೋ ಸುದ್ದಿ ಹೇಗೆ ಮಾಡಬೇಕು ಅಂತ ನಿಮ್ಮ ಇಂಟ್ರೆಸ್ಟ್ ಇರುತ್ತೆ. ಸೊ ದಟ್ ವೇ ಯು ಆರ್ ಆಲ್ ನ್ಯಾಷನಲ್ ರಿಪೋರ್ಟರ್ಸ್ ರಿಪ್ರೆಸೆಂಟಿಂಗ್ ದ ಸ್ಟೇಟ್. ಭಾಳ ಖೇದ ಸಂಗತಿ. ಅದೇ ರೀತಿ ಭಾಳ ಕಳವಳದ ಸಂಗತಿ ಅಂತಂದರೆ ಕರ್ನಾಟಕದಲ್ಲಿ 2 ವಿಶ್ವವಿದ್ಯಾಲಯಗಳಲ್ಲಿ ಪತ್ರಿಕೋದ್ಯಮಕ್ಕೆ ವಿದ್ಯಾರ್ಥಿಗಳಿಲ್ಲ. ಈ ವರ್ಷ ದಾಖಲೆ ಆಗಿಲ್ಲ. 3 ಜನ ಅಪ್ಲಿಕೇಶನ್ ಹಾಕಿದ್ರು. ನಾವು ಅವ್ರಿಗೋಸ್ಕರ ಹೆಂಗೆ ಒಂದು ಡಿಪಾರ್ಟ್ಮೆಂಟ್ ನಡೆಸಬೇಕು ಅಂತ ಅನ್ನೋದು ಮೈಸೂರಿನ ಮಾನಸ ಗಂಗೋತ್ರಿಯ ಪತ್ರಿಕೋದ್ಯಮ ಮುಖ್ಯಸ್ಥರ ಸಂಕಟ ವೇದನೆ. ಮಹಾಭಾರತ ಕಥೆ ನೆನಪಾಗ್ತದೆ. ಮಹಾಭಾರತ ಕಥೆಯನ್ನು ವೇದವ್ಯಾಸರು ರಚನೆ ಮಾಡುವಾಗ ಯಾರು ಬರೀಬೇಕು ಅಂತ ಯೋಚನೆ ಮಾಡುವಾಗ ಯಾರು ಸಿಗಲಿಲ್ಲ. ಗಣಪತಿ ಸಿಕ್ಕಿದ್ರಂತೆ. ಗಣಪತಿ ಹೇಳಿದ್ರಂತೆ, ನೀನು ನಿಲ್ಲಿಸದೆ ನಾನು ಹೇಳಿಕೊಂಡು ಹೋದರೆ ನಾನು ಬರೀತೇನೆ, ಅಂದರೆ ನನ್ನ ನಿಲ್ಲಿಸುವ ಅಭ್ಯಾಸ ಇಲ್ಲ, ಎಲ್ಲಾದರೂ ನಿಲ್ಲಿಸಿದ್ರೆ ನಿನ್ನ ಕತೆ ಮುಗೀತದೆ ಅಂತೇಳಿ ಅದಕ್ಕೆ ಬರೆದುಕೊಂಡೇ ಹೋಗ್ತೇನೆ, ಹೇಳ್ಕೊಂಡೇ ಹೋದ್ರೆ ಅಂತೆ. ಆ ಕೆಲಸವನ್ನು ಈಗ ಯಾರು ಮಾಡ್ತಿದ್ದಾರೆ? ಈಗ ಪತ್ರಕರ್ತರು ಮಾಡ್ತಿದ್ದಾರೆ. ಕುಡ್ಲದ ಬಂಗ್ರಕೂಳೂರು ಅಂಗರೆ ಕಾಂಡೆ ಸ್ಕೂಟರ್ಗೆ ಲಾರಿ ಗುದ್ದುದು ಕುಂಟಿಕಾನ ಎಜಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತದಿತ್ತಿನ ಮಾಧವಿ ಪನ್ಪನಾರು ಜಾಗೇಡೆ ಜೀವ ಕಲವೆನ್ನ ಬೇಜಾರದ ಸಂಗತಿ ನಡೆತದಂಡ. ಈ ಬಗೆಟ್ ರಾಜ್ಯ ಮಾರ್ಗ ಅಧಿಕಾರಿಗೆ ಎದುರಾದ ನಾಗರಿಕ ಹಿತರಕ್ಷಣಾ ಸಮಿತಿದ ದುಂಬಾಳ್ತೆಡು ಪ್ರತಿಭಟನೆ ಮಲ್ತದೇರು. ಕುಡ್ಲಡದ ಕೇರಳಗೂ ಮೀನು ಸಾಕೌಂದಿತ್ತಿನ ಲಾರಿ ಬೊಕ್ಕ ಕುಡ್ಲದ ಎಜಿ ಆಸ್ಪತ್ರೆಡು ಕೆಲಸ ಹೊಡಿತಿನ ಮಾಧವಿ ಪನ್ಪನಾರು ಬುಡಂದಿತ್ತಿನ ಸ್ಕೂಟರ್ ಅಂಗಾರೆ ಕಾಂಡೆ ಗುದ್ದುದುಂಡು ಜಾಗಡೆ ಮಾಧವಿಯರ್ನ ಪ್ರಾಣ ಪೋತುಂಡು. ಮಾಧವಿ ಕೂಡೂರುಡು ಎಜಿ ಆಸ್ಪತ್ರೆ ದಂಚಿ ಸಂಚಾರ ಮಲ್ತೊಂದಿತ್ತೇರು. ರಾಜ್ಯ ಮಾರ್ಗದ ಗುಂಡಿಲಿನ ತಪ್ಪಾಯರೆ ಸ್ಕೂಟರ್ನ ನಿಧಾನ ಮಲ್ಪನಾಗ ಪಿರವುಡ್ದು ರಭಸೊಡು ಬತ್ತಲ ಲಾರಿ ಎಡ್ತದುಂಡು. ಎಡ್ತಿನ ರಭಸಗೂ ಪಾಕದೂರ ಸ್ಕೂಟರ್ನ ಒಯ್ತೊಂದು ಪೋತುಂಡು. ಜೋರುದ ಪೆಟ್ಟಾಯಿನ ಮಾಧವಿ ಜಾಗೆಡೆ ತೀರ್ದೇರು. ಈ ಬಗೆಟ್ ನಾಗರಿಕ ಹಿತರಕ್ಷಣಾ ಸಮಿತಿದಕ್ಲು ಏವ್ರತೋ ಜಾತಿರು. ಕೊಟ್ಟಾರ ಚೌಕಿಡ್ದು ಬೈಕಂಪಾಡಿ ಮುಟ್ಟದ ರಾಜಮಾರ್ಗುಡು ನಡತ್ನ 5ನೇ ಮರಣ ಒಂದು ಆದುಂಡು. ರಾಜ್ಯಮಾರ್ಗದ ಗುಂಡಿಡ್ದವರ ಪೊಂಜು ಜುವ ಕಲವನ್ನೆಕ್ ರಾಜಮಾರ್ಗ ಅವ್ಯವಸ್ಥೆ ಬಗೆಟ್ ಏವ್ರ ತೋಜಾಯಿನ ಸಾರ್ವಜನಿಕರು ರಾಜಮಾರ್ಗ ಅಧಿಕಾರಿನ ಮಿತ್ತು ಸೊಮೊಟೊ ಕೇಸ್ ಪಾಡೊಂದು ಒತ್ತಾಯ ಮಲ್ತದು ನಾಗರಿಕ ಹಿತರಕ್ಷಣಾ ಸಮಿತಿ ದುಂಬಾಳ್ತಿಡು ಪ್ರತಿಭಟನೆ ನಡಪಾಯರು. ಕುಡ್ಲ ಉತ್ತರ ಪೊಲೀಸ್ ಸ್ಟೇಷನ್ ಪೊಲೀಸರು ಜಾಗಿಗ್ ಬತ್ತದ ಕ್ರಮದ ತೊಂದಿರು. ಸಮಿತಿದ ನಾಯಕರು ಬೊಕ್ಕ ದುಂಬುದ ಕಾರ್ಪೊರೇಟರ್ ದಯಾನಂದ ಶೆಟ್ಟಿ ಪಾತಿರ್ದು. ಶಾಸಕರು ಎಲ್ಲೆಲ್ಲಿಯ ಸಂಗತಿ ಪತ್ತೊಂದು ವಿಧಾನಸಭೆಟ್ ಪಾತಿರ್ದಿರು. ಬೀದಿಡು ಪುರೇಲ್ವೇರು. ಶಾಸಕರು ಭರತ್ ಶೆಟ್ಟಿ, ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಇತ್ತೆ ಓಲುಲ್ಲೇರು. ರಾಜ್ಯಮಾರ್ಗ ಸರಿ ಮಲ್ಪೆರ ಆಯ್ಜಿಂಡ ರಾಜಿ ಕೊರಡು. ಸುರತ್ಕಲಡ್ದು ನಂತೂರು ಮುಟ್ಟದ ಮಾರ್ಗದ ಅವಸ್ಥೆ ಪಂಡದ ಪ್ರಯೋಜನ ಇಜ್ಜಿ ಕೇನುನಕ್ಲೆ ಇಜ್ಜಿಂದು ಪಂಚ ಉಂಡು. ಜಿಲ್ಲಾ ಉಸ್ತುವಾರಿ ಮಂತ್ರಿಯರು ಈ ಬಗೆಟ್ ಪಾತಿರೋಡು ತಿಂಗೊಲ್ಗೊರ ಬತ್ತು ಪೋಪುನ ಅತ್ತಂದು ಪಂಡೇರು. ರೋಡ್ ಗುಂಡಿ ತಪ್ಪಿಸಿಗೆ ಹೋಗಿ ಸ್ಕೂಟರ್ನ ಆಯಾ ತಪ್ಪಿ ಬಿಟ್ಟು ರೋಡಿಗೆ ಬಿದ್ದಾಳೆ. ಒಂದು ಮೀನು ಲಾರಿ ಅಡಿಗಡೆ 20 ಫೀಟ್ ಎಳ್ಕೊಂಡು ಹೋಗಿದೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟಾರ ಚೌಕಿಯಿಂದ ಬೈಕಂಪಾಡಿವರೆಗೆ ಇದು 5ನೇ ಮರಣ ಈ ದಿನ ಆಗಿತ್ತು. ಇಷ್ಟಾದ್ರೂ ಕೂಡ ಹೈವೇ ಪ್ರಾಧಿಕಾರದವರು, ಹೈವೇ ಅಧಿಕಾರಿಗಳಾಗಿ ಸಂಬಂಧಪಟ್ಟ ಯಾರು ಕೂಡ ಇದ್ರ ಬಗ್ಗೆ ತಲೆ ಹಾಕುವುದಿಲ್ಲ.
ಇದು ಮಂಗಳೂರಲ್ಲಿ ಮಾತ್ರ ಈ ತರ ನಡೀತಾ ಇದೆ. ಬೇರೆ ಘಟ್ಟದ ಮೇಲೆ ಈ ತರ ಆಗಿದ್ರೆ ಈಗ ಬೇರೆನೇ ವ್ಯವಸ್ಥೆ ಆಗ್ತಿತ್ತು. ಬದಲಿಗೆ ಇಲ್ಲಿಯ ಗುಂಡಿಗಳನ್ನು ಅಳತೆ ಮಾಡುವಂತ ಒಂದು ಸೌಜನ್ಯತೆ ನಮ್ಮ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ತೋರಿಸ್ತಿದ್ದಾರೆ. ಸಂಚಾರಿ ಇಲಾಖೆಯವರು ಹೆಲ್ಪ್ ಮಾಡ್ತಿದ್ದಾರೆ. ನಾನು ಹೇಳೋದು ಒಂದೇ ಒಂದು ವಿಷಯ, ಹೈವೇ ಪ್ರಾಧಿಕಾರದವರು ಬೇಡ, ಹೈವೇ ಪ್ರಾಧಿಕಾರ ಬೇಡ, ಹೈವೇ ನಮ್ಗೆ ಇಲ್ಲಿ ಬೇಡ, ನಮ್ಗೆ ಇಲ್ಲಿ ಹೈವೇ ಬೇಕೇ ಬೇಕಿಲ್ಲ. ಸಿಟಿ ಒಳಗೆ ಹೈವೇ ಬೇಡ, ಹೈವೇ ಬೇಡ ಕಡೆ ಸ್ಥಳಾಂತರ ಮಾಡಿ. ಎಷ್ಟು ಜೀವ ಅಂತ ಇನ್ನು ತಗೊಳ್ತೀರಿ ನೀವು? ಇಲ್ಲಿ ಹೊಂಡ ನೋಡಿ, ಒಂದು ಫೀಟ್ ಹೊಂಡ ಉಂಟು. ಆ ಹೊಂಡದಲ್ಲಿ ಅವರು ಒಂದು ಬಿದ್ದು ಸಾಯ್ಲಿ, ಯಾರಿದ್ದಾರೆ ಪದಾಧಿಕಾರಿ ಇದ್ದಾರೆ ಅವರು ಬಿದ್ದು ಸಾಯ್ಲಿ. ರೋಡ್ ಗಾಡಿಯವರೆಲ್ಲ ಅವರು ಮೀನು ಗಾಡಿಯವರ ಸಮಸ್ಯೆ ಅಲ್ಲ, ಇದು ಗಾಡಿ ರೋಡ್ ಇದ್ದಾಗತ್ತು ಹೊಂಡಕ್ಕೆ ಬಿದ್ದು ಆ ಕಡೆ ಬಿದ್ದು ಅಂತದ್ದು. ಇದಕ್ಕೆ ಪರಿಹಾರ ಕೂಡಲೇ ಮಾಡಬೇಕು. ಇವತ್ತು ಹೊಂಡ ಮುಚ್ತಾರೆ, ಇಲ್ಲಿಂದ ಹೊಂಡ ಮುಚ್ತಾರೆ, ಅಲ್ಲಿ ಒಬ್ಬ ಬಿದ್ದು ಸಾಯ್ತಾನೆ, ಅಲ್ಲಿ ಹೊಂಡ ಬಿದ್ದು ಬಿಡ್ತಾನೆ, ಅಲ್ಲಿ ಮತ್ತೊಬ್ಬ ಸಾಯ್ತಾನೆ. ಇದಕ್ಕೆ ಹೇಳಿದ್ರೆ ಫುಲ್ ರೋಡ್ ಆಗಬೇಕು. ಒಡಿಪು ಜಿಲ್ಲೆದೊರ್ಮೇಲೆ ಕನ್ಯಾಮರಿಯಮ್ಮನ ಜನ್ಮದಿನಾಚರಣೆ ಕುರಲ್ ಪರ್ಬನು ಕೆಥೋಲಿಕ್ ಕ್ರಿಸ್ತನಕ್ಲು ಸೋಮವಾರ ಆಚರಣೆ ಮಾಡ್ತಾರೆ. ಒಡಿಪುದ ಶೋಕಮಾತ ಇಂಗ್ರೇಜಿಡ್ ಬಿಷಪೇರು ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಬಾರ್ದ ಕುರಲ್ ಪೂಜೆ ಮಾಡ್ತಾರೆ. ಏಸು ಕ್ರಿಸ್ತಿನ ಅಪ್ಪೆ ಕನ್ಯಾಮರಿಯಮ್ಮನ ಜನ್ಮದಿನಾಚರಣೆ ಕುರಲ್ ಪರ್ಬ ಉಡಿಪು ಜಿಲ್ಲೆದೊರ್ಮೇಡು ಸೋಮವಾರ ನಡೆತಾರೆ. ಮಾತಾ ಇಂಗ್ರೇಜಿಡ್ ಧರ್ಮಗುರುಗಳು ಕುರಲ್ ಪೂಜೆ ಮಾಡ್ತಾರೆ. పొడిజోకులు నిಚ್ಚಲ 9 ದಿನ ಪೂಕುನೋದು ಕನ್ಯಾಮರಿಯಮ್ಮ ಮೇರಿ ಅಪ್ಪೆನ ಮೂರ್ತಿಗೆ ಪುರ್ಪುಲಿನ ಅರ್ಪಣೆ ಮಲ್ತಿದ್ದೀರು. ಪವಿತ್ರ ಬಲಿಪೂಜೆಡು ಭಕ್ತಿರು ಪಾಲ್ದೊಂಡಿರು. ಒಡಿಪುದ ಶೋಕಮಾತ ಇಂಗ್ರೇಜ್ ನಡತ್ನ ಧಾರ್ಮಿಕ ಕಾರ್ಯಕ್ರಮಟು ಧರ್ಮಗುರುಕಾರೆ ಬಿಷಪೇರಾದಪ್ಪನ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಹೊಸ ಕುರಲ್ಗೆ ಪೂಜೆದ ಒಟ್ಟುಗು ಆಶೀರ್ವಾದ ಮಲ್ತೇರು. ಧರ್ಮಗುರು ಚಾರ್ಲ್ಸ್ ಮೆನೇಜಸ್ ಈ ಪೊರ್ತುಡಿತ್ತೀರು. ತೊಟ್ಟಂ ಸಂತ ಅನ್ನಮ್ಮ ಇಂಗ್ರೇಜ್ಡ್ ಪ್ರಧಾನ ಧರ್ಮಗುರು ಡೆನಿಸ್ ಡೇಸಾ, ಕಲ್ಯಾಣಪುರ ಮಿಲೆಗ್ರಿಸ್ ಕ್ಯಾಥಡ್ರಲ್ ದ ಧರ್ಮ ಪ್ರಾಂತ್ಯದ ಪ್ರಧಾನ ಧರ್ಮಗುರು ಫರ್ಡಿನಾಂಡ್ ಗೊನ್ಸಾಲ್ವೆಸ್, ಶಿರ್ವ ಆರೋಗ್ಯ ಮಾತ ಇಂಗ್ರೇಜ್ಡ್ ಧರ್ಮಗುರು ಲೆಸ್ಲಿ ಡಿಸೋಜಾ, ಕಾರ್ಲದ ಅತ್ತೂರು ಸಂತ ಲಾರೆನ್ಸ್ ಬಾಸಿಲಿಕಾ ಧರ್ಮಗುರು ಆಲ್ಬನ್ ಡಿಸೋಜಾ, ಸಾಸ್ತನ ಸೈಂಟ್ ಆಂಟನಿ ಇಂಗ್ರೇಜ್ಡ್ ಧರ್ಮಗುರು ಸುನೀಲ್ ಡಿಸಿಲ್ವಾ ದುಂಬಾಳ್ತಿಡು ಕುರಲ್ ಪರ್ಬದ ಬಲಿಪೂಜೆ ನಡತ್ತಂದು. ಸ್ಥಳೀಯ ಸಂಸ್ಕೃತಿಯ ಜೊತೆಗೆ ಬೆಸೆದು ಅವರು ಈ ಹಬ್ಬವನ್ನು ಆಚರಣೆ ಮಾಡಲು ಒಂದು ಪ್ರೇರಣೆ ನೀಡ್ತಾರೆ. 9 ದಿವಸದ ನೊವೇನ ಅಂತ ಹೇಳ್ತೇವೆ. ಮಕ್ಕಳು ಹೂಗಳನ್ನು ತರುವುದು, ಯಾಕಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಪ್ರಕೃತಿ ಹಚ್ಚ ಹಸಿರು ಕಾಣ್ತದೆ. ಹೂ ತರುತ್ತಾರೆ. 8ನೇ ದಿವಸ ಅಥವಾ 9ನೇ ದಿವಸ ಆದ ನಂತರ ಸೆಪ್ಟೆಂಬರ್ 8ರಂದು ಮೊಂತಿ ಫೆಸ್ಟ್ರಂದು ನಾವೇನು ಮಾಡ್ತೇವೆ ಅಂದರೆ ಹೊಸ ತೆನೆ, ಹೊಸ ಬೇಳೆ, ತರಕಾರಿಯನ್ನು ಆಶೀರ್ವದಿಸಿ ಪೂಜೆಯ ನಂತರ ಆ ತೆನೆಗಳನ್ನು, ಭತ್ತದ ತೆನೆಗಳನ್ನು ಪ್ರತಿಯೊಂದು ಕುಟುಂಬಕ್ಕೆ ಹಂಚಿ ಆ ಕುಟುಂಬದವರು ಎಲ್ಲ ಸದಸ್ಯರ ಜೊತೆ ಸೇರಿ ಆ ತೆನೆಯನ್ನು ಊಟದಲ್ಲಿ ಬೆರೆಸಿ ಅಥವಾ ಪಾಯಸದಲ್ಲಿ ಅಥವಾ ಹಾಲಿನಲ್ಲಿ ಬೆರೆಸಿ ಸೇವಿಸುತ್ತಾರೆ. ಅದರ ಅರ್ಥ ಏನಂದರೆ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಂತ. ತುಳುವೆರೆ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಲಿಂದು ಪಂಡಿನ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಗುರ್ಕಾರ್ದಿ ನಾಗಲಕ್ಷ್ಮಿ ಚೌಧರಿ ಮಾತಾ ಪೊಣ್ಣುಲೆಗ್ ರಾಣಿ ಅಬ್ಬಕ್ಕ ಉಮೇದ್ ಎಂದು ಪಂತೇರು. ತುಳುನಾಡ ಜವನೀರು ಬೆಂಗಳೂರದ ಅಷ್ಟಮಿದ ಐಸಿರ ಲೇಸಿನ ಉದಿಪನ ಮಲ್ತದು 6 ಪಾತೇರಿಯರು. ತುಳುನಾಡ ಜವನೀರು ಬೆಂಗಳೂರದ ನಿಲ್ಲಿಟ್ಟು ವಿಜಯನಗರ ಬಂಟೆರ್ನ ಸಂಗಡು ಅಷ್ಟಮಿದ ಐಸಿರ ತುಳುವ ತಿರ್ಲು ಸಾಸಿರ ಪನ್ಪುಣ ಲೇಸಾಟಣೆ ಮಲ್ತಿತ್ತೇರು. ಸಂಘದ ಕಾರ್ಯಂತರು ಹಿತಕರ ಮುಣ್ಕೂರು ಮಾತಿರನ್ನ ಎದುಕೊಂಡಿರು. ಕರ್ನಾಟಕ ರಾಜ್ಯ ಪೊಂಜಲಿನ ಆಯೋಗದ ಗುರ್ಕಾರ್ದಿ ನಾಗಲಕ್ಷ್ಮಿ ಚೌಧರಿ ತುಡರಬೊಳ್ಪ ಪೊತ್ತಾದು ತೊಲಸಿಗೆ ನೀರು ಮೈತದು ಲೇಸಿನ ಉದಿಪನ ಮಲ್ತೇರು. ನಾಗಲಕ್ಷ್ಮಿ ಚೌಧರಿ ಪಾತಿರ್ದು ತುಳುವೇರು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಲು ಮಾತಾ ತುಳು ಸಂಸ್ಕೃತಿ ಸಂಸ್ಕಾರೊಳಿನ ನನದ ಅಲ್ಮಗು ಕೊರೊಂದುಲ್ಲಿರು. ಒಂದು ಮಾತೆರ್ನಲ ಜವಾಬ್ದಾರಿ ಅಪ್ಪೆ ಅಮ್ಮೆ ಒಂದಿನ ನಿಕ್ಲೆ ಕೊರ್ಜಿಂಡ ನಿಕ್ಲು ನನದಕ್ಲೆಗೆ ಕೊರಿಯರ ಸಾಧ್ಯ ಹೆಜ್ಜಿ ಅಪ್ಪೆಮ್ಮಗ ಮರ್ಯಾದೆ ಕೊರಡು ಒಂದು ಪಂಡನ ನಾಗಲಕ್ಷ್ಮಿ ಮಾತಾ ಪೊಣ್ಣುಲೆಗು ಉಮೇದು ರಾಣಿ ಹಬ್ಬಕ್ಕ ಅಂದು ಪಂಡಿರು. ಬೆಂಗಳೂರು ಬಂಟೇರ್ನ ಸಂಘದ ಗುರ್ಕಾರ್ಯರು ಅಶೋಕ್ ಶೆಟ್ಟಿ ಪಾತಿರ್ದು ಭಾರತದ ಅಪ್ಪೆನ ಮೋಕೆದ ಮೆಗ್ದಿ ತುಳು ಅಪ್ಪೆ ದುಂಬು ಕುಟುಂಬಡು 150 ಇತ್ತಿನ ಜನ ಇತ್ತೆಜ್ಜಿರು. ಅಂಚಾದ ಇಂಚಿನ ಕಾರ್ಯಕ್ರಮ ಮಲ್ತಂಡ ಇಡೀ ಕುಟುಂಬ ಸೇರ್ನಂಚ ಆಪಣು ಪಂಡೇರು. ಬೆಂಗಳೂರು ವಿಜಯನಗರದ ಶಾಸಕರು ಎಂ ಕೃಷ್ಣಪ್ಪ,
ಸಂಘದ ಮರ್ಯಾದಿ ಗುರ್ಕಾರ್ಯರು ಉತ್ತಮ ಶೆಟ್ಟಿ ಬೆಂಕಿದಡಿ, ಮರ್ಯಾದಿ ಸಲಹೆಗಾರರು ಸುರೇಶ್, ಗುರ್ಕಾರ್ಯರು ಹರಿಪ್ರಸಾದ್ ಕಡೆಶಿವಾಲ್ಯ, ಒತ್ತು ಗುರ್ಕಾರ್ಯರು ಅಶೋಕ್, ಪಣವ್ ಗುರ್ಕಾರ್ಯರು ಶ್ರೀ ಪ್ರಸಾದ್ ಅತ್ರಾಡಿ, ಮರ್ಯಾದಿ ಸಲಹೆಗಾರರು ಕಿರಣ್ ಚಂದ್ರ ಪುಷ್ಪಗಿರಿ, ಜೊತೆ ಕಾರ್ಯಂತರ ಸುನಿಲ್ ಕೊಡಗು, ಸಾಂಸ್ಕೃತಿಕ ಸಮಿತಿದ ಅಜಿತ್ ಕಾಪು ಬುಕ್ಕ ಡಾಕ್ಟರ್ ಧನುಷ್, ಪ್ರಚಾರ ಸಮಿತಿದ ಅವಿನಾಶ್ ಕಡೆಶಿವಾಲ್ಯ ಬುಕ್ಕ ಕಾರ್ತಿಕ್ ಕಲ್ಲಡ್ಕ ಲೀಸಿಡು ಪಾಲ್ದೆತುಂಡಿರು. ಭಜನೆ, ಚೆಂಡಿನಲಿಕೆ, ಪಿಲಿಯೇಸ, ಗೊಬ್ಬುದ ಕಲಾ, ಚಿಲಿಪಿಲಿ ಗೊಂಬೆಲು, ತುಳುವ ಸಿರಿ, ಕಾಣಿಕದ ಶಿವಮಂತ್ರ ಯಕ್ಷಗಾನ, ಐಸಿರ ಫ್ಯಾಷನ್ ಶೋ, ಮಸರುಡಿಕೆ, ಜೋಡು ಜೀಟಿಗೆ ತುಳುನಾಟಕ, ಮುದ್ದು ಬಾಲಕೃಷ್ಣೆ, ಅಟ್ಟೆಮಿದ ಉಚ್ಚಯ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು. ಐಸಿರ ಒಂದು ಆಚರಣೆ ಮಾಡ್ತಾ ಇದ್ದೀರಾ. ಇದರ ಅರ್ಥ ಏನು ಅಂತಂದರೆ, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಎಲ್ಲ ಸಂಸ್ಕೃತಿ, ಸಂಪ್ರದಾಯ, ಆಚಾರ, ವಿಚಾರ, ಮೌಲ್ಯಗಳನ್ನು ನೀವು ಮುಂದಿನ ಸಮುದಾಯಕ್ಕೆ, ಮುಂದಿನ ಜನಾಂಗಕ್ಕೆ ಕೊಡ್ತಾ ಇರೋದು. ಇದು ಎಲ್ಲ ಸಮುದಾಯದ, ಎಲ್ಲ ಜನಾಂಗದ ದೊಡ್ಡ ಜವಾಬ್ದಾರಿ. ಇಲ್ಲ ಅಂದರೆ ಅದು ಸಾವು. ಜಾಯಿಂಟ್ ಫ್ಯಾಮಿಲಿ ಪೋದು, ಇಂಡಿವಿಜುವಲ್ ಫ್ಯಾಮಿಲಿ ಪೋದು, ಸಿಂಗಲ್ ಫ್ಯಾಮಿಲಿಗೆ ಬೋದ ಅಂಚ ಈ ನೆಟೆ ಬತ್ತನದಾಗ ನಮ್ಮ ಪೂರ ಒಂಜಿ ಫ್ಯಾಮಿಲಿದ ಒಟ್ಟಪ್ಪ ಇಡೀ ಕುಟುಂಬನೇ ಒಂಜಿ ಒಟ್ಟಾಯಿನ ಅನುಭವ ನಂಗಲೆ ಬರ್ಪುಂಡು ಐಡ್ದು ಒರಿಯಕ್ಕೊರಿ ಎಂಗಳು ಪೂರ ಮೆಗ್ಗೆ ಪಲೆಯಲಕ್ಕ ತೂವನ್ವಾ ಅಂಚೆನೆ ನಮ್ಮ ಸಂಬಂಧ ಬೆಳೆ ಉಂಡು. ಈ ಸಂಬಂಧ ಇಜ್ಜಿಂದಾಂಡ ನನ್ನ ದುಂಬಾಗ ನೆಕ್ಸ್ಟ್ ಜನರೇಷನ್ಗೆ ಭಾರಿ ಭಂಗ ಉಂಡು. ಉಳ್ಳಾಲದಂಚಿನ ಪರಿಸರಡು ಬೇಲೆ ಇಜ್ಜೊಂದಿ ಸಮಸ್ಯೆಯನ್ನು ದೂರ ಮಲ್ಪಿರೆ ಭಾರತ್ ಫ್ರೆಶ್ ಚಿಕನ್ ದುಂಬೈದು ನಾವು ಮೆಚ್ಚುನ ವಿಚಾರ ಅಂದು ಉಳ್ಳಾಲ ಕೌನ್ಸಿಲರ್ ಗೀತಾಬಾಯಿ ಪಂತೇರು. ತೊಕ್ಕೊಟ್ಟು ಭಟ್ನಗರದ ವಿಜಯ ಕಾಂಪ್ಲೆಕ್ಸ್ ಭಾರತ್ ಫ್ರೆಶ್ ಚಿಕನ್ ದ ಹೊಸ ಅಂಗಡಿ ಉದಿಪನ ಮಲ್ತದು ಆರು ಪಾತೇರಿಯರು. ಭಾರತ್ ಆಗ್ರೋವಿಟ್ ಇಂಡಸ್ಟ್ರೀಸ್ ಜೊತೆ ಸಂಸ್ಥೆ ಭಾರತ್ ಫ್ರೆಶ್ ಚಿಕನ್ ದ 15ನೇ ರಿಟೇಲ್ ಅಂಗಡಿ ಉಳ್ಳಾಲ ತಾಲೂಕು ತೊಕ್ಕೊಟ್ಟದ ಭಟ್ನಗರದ ವಿಜಯ ಕಾಂಪ್ಲೆಕ್ಸ್ ಉದಿಪನಾಂಡು. ಉಳ್ಳಾಲ ನಗರಸಭೆತ ಕೌನ್ಸಿಲರ್ ಗೀತಾಬಾಯಿ ನಾಡಕತ್ತಿರ್ತದು ತುಡರ್ ಬೊಳ್ಪು ಪೊತ್ತಾದು ಹೊಸ ಅಂಗಡಿ ಉದಿಪನ ಮಲ್ತೇರು. ಭಾರತ್ ಆಗ್ರೋವಿಟ್ ಇಂಡಸ್ಟ್ರೀಸ್ ಸಂಸ್ಥೆ ಬುಲೇದು ಬತ್ತನ ಸಾದಿ ಬಗೆಟ್ ವಿಡಿಯೋ ಪ್ರದರ್ಶನ ಮಲ್ತೇರು. ಗೀತಾಬಾಯಿ ಪಾತಿರ್ದು ಉಳ್ಳಾಲದಂಚಿನ ಪರಿಸರಡು ಬೇಲೆ ಇಜ್ಜಂದಿ ಸಮಸ್ಯೆಯನ್ನು ದೂರ ಮಲ್ಪೆರೆ ಭಾರತ್ ಚಿಕನ್ ದಂಚಿನ ಸಂಸ್ಥೆ ದುಂಬು ಬತ್ತನವು ಉಗರಣ ವಿಚಾರ ಅನ್ನು ಕಂಡಿರು. ಡಾಕ್ಟ್ರಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ಚಿಕನ್ಗೆ ಬೇಕಾದ್ರೆ ನಾವು ಇಲ್ಲಿಂದ ದಾರಿಯನ್ನು ಕಟ್ ಮಾಡಿ ಆ ಕಡೆಗೆ ಹೋಗ್ಬೇಕು. ಎಷ್ಟೋ ಸರ್ತಿ ನಾನು ನೆನೆಸಿದುಂಟು ಇಲ್ಲಿ ನಮ್ಮ ಭಟ್ನಗರದಲ್ಲಿ ಕೂಡ ಒಂದು ಚಿಕನ್ ಅಂಗಡಿ ಆಗ್ಬೇಕಂತ. ಆದ್ರೆ ಇವತ್ತು ಆ ಆಸೆಯನ್ನು ನಮ್ಮ ಡಾಕ್ಟ್ರು ನೆರವೇರಿಸಿದ್ದಾರೆ. ಅವರಿಗೆ ಮಗದೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಭಾರತ್ ಚಿಕನ್ ನಮ್ಮ ಕರ್ನಾಟಕದ ಎಲ್ಲ ಕಡೆಯಲ್ಲಿ ಕೂಡ ಪಸರಿಸ್ತಾ ಇದೆ. ಈ ಕಂಪನಿಯನ್ನು ಉದ್ದಗಲಕ್ಕೆ ಇನ್ನು ಇವರು ಈ ನಮ್ಮ ಡಾಕ್ಟರ್ ಮಾಡ್ಲಿ ಹಲವಾರು ಹುಡುಗರಿಗೆ ಕೂಡ ಇವತ್ತು ಕೆಲಸ ಕೂಡ ಆಗ್ತಾ ಇದೆ. ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸತೀಶ್ ಕುಂಪಲ ಸಂಸ್ಥೆಗೆ ಎಡ್ಡೆಪ್ಪು ಬಯಕದು. ಈ ಸಂಸ್ಥೆ ತೊಕ್ಕೊಟ್ಟುಗೂ ಮಾತ್ರ ಒಪ್ಪಂದೆ ಮಾತ ಕಡಿಟಿ ಇತ್ತದು ಸಾರಗಟ್ಲೆ ಜವನಿರಿಗೆ ಬೇಲೆ ತಿಕ್ಕುನ ಕೆಲಸ ಒಂದುಂಡು ಇತ್ತೆ ತೊಕ್ಕೊಟ್ಟುಡು ಆಯ್ನವು ಕೊಸಿತ ಸಂಗತಿಯಿಂದ ಪಂಡಿರು. ಈ ಕೋಳಿಯ ಇದ್ರ ವ್ಯಾಪಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಅದರ ಒಂದು ಮನುಷ್ಯನಾಗಿ ಅದನ್ನ ಬೆಳೆಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ ನಂತರ ಅದರ ಏನು ರಿಸಲ್ಟ್ ಸಿಗ್ತದೆ ಅದು ಸಿಗುವಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಪ್ರಯತ್ನದಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಆ ಯಶಸ್ವಿ ತೊಕ್ಕೊಟ್ಟಲ್ಲಿ ಕೂಡ ಕಾಣಲಿ. ಈ ಒಂದು ಸಂಸ್ಥೆಯ ವ್ಯವಹಾರ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಸಿಗಲಿ. ನನಗೆ ಖುಷಿಯಾಗಿದೆ. ಇವತ್ತು ಈಗಲೇ ಎಲ್ಲರೂ ಕ್ಯೂ ನಿಂತಿದ್ದಾರೆ. ಅದು ಒಳ್ಳೆಯ ಒಂದು ಶುಭದಾಯಕ ಒಂದು ಸಂದೇಶ ಕೊಡುವ ರೀತಿಯಲ್ಲಿ ಈ ಒಂದು ವ್ಯವಹಾರ ಸಂಸ್ಥೆ ಇವತ್ತು ಪ್ರಾರಂಭ ಆಗಿದೆ. ರಾಜ್ಯ ಪಿರವರಿದ್ನ ವರ್ಗೊಲಿನ ಆಯೋಗದ ದುಂಬುದ ನಿರ್ದೇಶಕರು ಕೆಟಿ ಸುವರ್ಣ, ಚಂದ್ರಹಾಸ ಅಡ್ಯಂದಾಯ, ಮೊಯ್ದೀನ್ ಉಳ್ಳಾಲ, ಸಾಜಿದ್ ಭಾಸ್ಕರ್ ದೇವಸ್ಯ, ಕಟ್ವಣ ಯಜಮಾನಿರು ರವೀಂದ್ರ ಯು ಬಿನ್ನೆರಾದ ಪಾಲ್ದೊಂದಿರು. ಸಂಸ್ಥೆ ಯಜಮಾನಿರು ಪಾತಿರ್ದು 2005ನೇ ಇಸವಿಡು ಎಲ್ಲಿಡು ಶುರು ಮಂತಿನ ಈ ಸಂಸ್ಥೆ ಈತ ಮಲ್ಲೆಡು ಬುಲಿದೆಂಡು. ಐಕೆ ಗಿರಾಕಿಲು ಪ್ರೋತ್ಸಾಹ ಕೊಡ್ತೇರು. 800 ಜನ ಕೆಲಸದಕ್ಲು ಉಳ್ಳೇರು. ದೇಶದ ಉತ್ಪತ್ತಿಡು ನೂದೆಟು ಅಜಿಪದಾತ್ ಕೈಗಾರಿಕೆಗೆ ಉಪಯೋಗ ಆವಂದುಂಡು. ಕೋರಿ ಉದ್ಯಮಡು ಸೈಂಟಿಫಿಕ್ ವ್ಯವಸ್ಥೆ ಪಾಡೊಂದಾನು ಪಂಡೇರು. ಈ ಕೋಳಿ ಉದ್ದಿಮೆಯಲ್ಲಿ ನಾವು ಯಾವ ಥರದ ಒಂದು ಸೈಂಟಿಫಿಕ್ ಮೆಥಡ್ಸ್ಗಳನ್ನು ನಾವು ಅಳವಡಿಸ್ಕೊಂಡು ಮಾಡಬೇಕು ಅಂತ ನೀವು ಈಗಾಗಲೇ ನೋಡಿದ್ದೀರಿ. ಈ ಥರದ ಇಷ್ಟು ಸೈಂಟಿಫಿಕ್ ಆಗಿ ನಾವು ಬೆಳೆಸಿದಂಥ ಕೋಳಿಗಳನ್ನು ನಮ್ಮ ಮಾರ್ಕೆಟ್ ಒಂಥರ ಭಾರಿ ಅನ್ಹೈಜಿನಿಕ್ ಕಂಡೀಷನಲ್ಲಿ ಮಾಡ್ತಾ ಇದ್ದದನ್ನು ನೋಡಿಬಿಟ್ಟು ನಮಗೆ
ನಮ್ಮ ಗ್ರಾಹಕರಿಗೆ ಒಂದು ಒಳ್ಳೆ ರೀತಿಯ ಒಂದು ಪ್ರಾಡಕ್ಟ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ತರದ ಶಾಪ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದ್ವಿ. ಇದು ನಮ್ಮ ಮೊದಲನೇ ಶಾಪ್ ನಾವು ಪಾಂಡೇಶ್ವರದಲ್ಲಿ ಮಾಡಿದ್ದದು. ಈಗ ನಮ್ಮ ಮುಂದಿನ ಯೋಜನೆಗಳು ಸಹ ನಾವು ಹಲವಾರು ಈ ತರದ ಶಾಪ್ಗಳನ್ನು ಮಾಡಬೇಕು. ಇದರಿಂದಾಗಿ ಗ್ರಾಹಕರಿಗೆ ಒಂದು ಹೈಜಿನಿಕ್ ಚಿಕನ್, ಒಂದು ಒಳ್ಳೆ ಎನ್ವೈರನ್ಮೆಂಟ್, ಒಂದು ಒಳ್ಳೆ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದು. ಭಾರತ್ ಆಗ್ರೋವೇಟ್ ಸಂಸ್ಥೆಯ ಯಜಮಾನಿರು ಡಾಕ್ಟರ್ ಅರುಣ್ ರೈ, ಅನಿಲ್ ರೈ, ರಮೇಶ್ ದಯಾನಂದ್ ಇಂಚ ಆಡಳಿತ ಮಂಡಳಿದಕ್ಲು ಬೊಕ್ಕ ಒಟ್ಟು ಕೆಲಸ ಮಲ್ಪನಕ್ಲು ಈ ಪೊರ್ತುಡಿತ್ತೇರು. ಭಾರತ್ ಆಗ್ರೋವೇಟ್ ಸಂಸ್ಥೆ ಕೋರಿ ಉದ್ಯಮದ ಬೇತೆ ಬೇತೆ ಹಂತೋಲಾಯ್ನ ಬ್ರೀಡಿಂಗ್ ಫಾರ್ಮ್, ಹ್ಯಾಚರಿ, ಫೀಡ್ ಮಿಲ್ಲಲು, ಕಾಂಟ್ರಾಕ್ಟ್ ಫಾರ್ಮ್ಸ್ ಬೊಕ್ಕ ಪ್ರೊಸೆಸಿಂಗ್ ಪ್ಲಾಂಟ್ಲೇನು ಹೊಂದುದಿತ್ತದು. ಗಿರಾಕಿಲಿಗೆ ಕೋರಿದ ಮಾಸೋನು ಎಡ್ಡೆ ವಾತಾವರಣೋಡು ಕೊರೊಂದುಂಡು. ಪಂಪ್ವೆಲ್, ಪಾಂಡೇಶ್ವರ, ಕೊಂಚಾಡಿ, ಬಲ್ಲಾಲ್ಬಾಗ್, ಬೋಳಾರ, ಗಂಜಿಮಠ, ಕದ್ರಾ, ಪದಂಗಡಿ, ಮೋರ್ಗನ್ಸ್ ಗೇಟ್, ಮಠತಕಣಿ, ಬೆದ್ರ, ಒಡಿಪು, ಮಣಿಪಾಲ, ಪುತ್ತೂರು ಸೇರಿದು 14 ರಿಟೇಲ್ ಅಂಗಡಿಲೇನು ಹೊಂದುದುಂಡು. ಒಡಿಪು ಸೇರಿದು ದಕ್ಷಿಣ ಕನ್ನಡ ಜಿಲ್ಲೆದ ಸಹಕಾರಿ ರಂಗ ಪ್ರಾಮಾಣಿಕವಾದ ಕಾರ್ಯ ಮಲ್ತೊಂದು ಜನಕ್ಲಿನ ಮನಸ್ಸು ಗೆಂದೊಂದು ಬೈದನೆಂದು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಪಂತೇರು. ಬೆದ್ರಡು ಹಳೆಯಂಗಡಿದ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ 4ನೇ ಶಾಖೆ ಉದೀಪನ ಮಲ್ತದಾರರು ಪಾತೇರಿಯರು. ಹಳೆಯಂಗಡಿದ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ 4ನೇ ಶಾಖೆ ಸೋಮವಾರ ಬೆದ್ರದ ಜ್ಯೋತಿನಗರದ ಮೆಸ್ಕಾಂ ಆಫೀಸ್ ಎದುರದ ಮಹಾಲಸ ಕಟ್ಟೋನಡು ಉದೀಪನಾತನು. ಉದೀಪನಲ್ಲಿ ಹೆಸರು ಸೊಸೈಟಿ ಗುರ್ಕಾರ್ಯರು H ವಸಂತ ಬೆರ್ನಾಡ್ ಎದ್ಕೊಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರ್ಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ 4ನೇ ಶಾಖೆಯನ್ನು ಉದೀಪನ ಮಂತೇರು. ದುಂಬದ ಮಂತ್ರಿ ಅಭಯ್ ಚಂದ್ರ ಜೈನ್ ತುಡರ ಬೊಲ್ಪ ಪೊತ್ತಾಯರು. ಕೆಪಿಸಿಸಿ ಪ್ರಧಾನ ಕಾರ್ಯಂತರ ಮಿಥುನ್ ರೈ ಕಂಪ್ಯೂಟರ್ ವ್ಯವಸ್ಥೆಗೆ ಚಾಲನೆ ಕೊರಿಯರು. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ M ಮೋಹನ್ ಆಳ್ವೇರು ಭದ್ರತೆ ಕೋಣೆ ಉದೀಪನ ಮಂತೇರು. ರಾಜ್ಯ ಪೇರು ಉತ್ಪತ್ತಿದಾರರ ಒಕ್ಕೂಟದ ನಿರ್ದೇಶಕರು ದೇವಿಪ್ರಸಾದ್ ಶೆಟ್ಟಿ ಬೆಳಪು ಅಮೃತ ನಗದು ಠೇವಣಿ ಪತ್ರ ಬಿಡುಗಡೆ ಮಂತೇರು. ಬೆದ್ರ ಚೌಟೆರ್ನ ಅರಂತಲ್ದ ಕುಲದೀಪ ಎಂ ನಿರಕು ಠೇವಣಿ ಪತ್ರ ಬಿಡುಗಡೆ ಮಂತೇರು. ಬೆದ್ರ ವಲಯದ ಪ್ರಧಾನ ಧರ್ಮಗುರು ಆನಿಲ್ ಡಿಸೋಜಾ ಪಾಸ್ಬುಕ್ ಪಟ್ಟೇರು. CSI ಕ್ರಿಸ್ತಕಾಂತಿ ಚರ್ಚ್ದ ಸಭಾಪಾಲಕರು ಧರ್ಮಗುರು ಸಂತೋಷ್ ಕುಮಾರ್ ತೆಂಗುಲ್ದ ಠೇವಣಿ ಪತ್ರ ಬಿಡುಗಡೆ ಮಂತೇರು. ಪಾವಂಜಿ ದೇವಸ್ಥಾನದ ಗುರುಕಾರ್ಯರು ಸೂರ್ಯಕುಮಾರ್ ಗಾಡಿ ಸಾಲ ಪಟ್ಟೀರು. ಕುಡ್ಲದ ಆತ್ಮಶಕ್ತಿ ವಿವಿಧೇಶ ಸಹಕಾರಿ ಸಂಘದ ಗುರುಕಾರ್ಯರು ಚಿತ್ತರಂಜನ್ ಬೋಳಾರ ನಿತ್ಯನಿಧಿ ಪಾಸ್ಬುಕ್ ಪಟ್ಟೀರು. ವಕೀಲರು ಶರತ್ ಡಿ ಶೆಟ್ಟಿ ಪ್ರಿಯದರ್ಶಿನಿ ಸ್ವಸಹಾಯ ಕೂಟಗೂ ಚಾಲನೆ ಕೊರಿಯರು. ರಾಜೇಂದ್ರ ಕುಮಾರ್ ಪಾತಿರ್ದು ಒಡಿಪು ಸೇರಿದು ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ರಂಗೋಡು ಪ್ರಾಮಾಣಿಕತೆ ಬೊಕ್ಕ ಬದ್ಧತೆ ಈ 2 ಗುಣಕ್ಲಿಡ್ದು ಜನಕ್ಲಿನ ಮನಸ್ಸು ಗೆಂದೊಂದು ಬೈದಂದು. ಗಿರಾಕಿಲು ದೆತ್ತೊನ್ನ ಸಾಲನು ಕಾಲುಗೂ ಸರಿಯಾದ ಕಟ್ಟುನ ಗಿರಾಕಿಲು ಸಹಕಾರಿ ರಂಗದ ಜುವಾದಿತ್ತದು. ಮುಲ್ಪದ ಸಹಕಾರಿ ಸಂಘ ಬ್ಯಾಂಕ್ಲು ಹೆಚ್ಚ ಪಂಡ 125 ಮುಟ್ಟಲ ಡಿವಿಡೆಂಡ್ ಕಟ್ಟುನ ಸ್ಥಿತಿಟು ಉಪ್ಪುನವು ಕರ್ನಾಟಕಡು ಮಾತ್ರ ಅತ್ತು ದೇಶೋಡೆ ಅಪ್ರತಿಮಾ ಅಂದು ಪಂಡೇರು. ಸಾಲ ವಸೂಲಾತಿಯಲ್ಲಿ ಕೂಡ ಬೇರೆ ಕಡೆ ವಸೂಲಾತಿಗೆ ಹೋಗಬೇಕು ಹಾಗೂ ಹೀಗೆ ಹೇಳ್ತಾರೆ. ನಮ್ಮ ಕೃಷಿ ಸಾಲ, ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಕೃಷಿ ಸಾಲ ಸುಮಾರು 29 ವರ್ಷದಿಂದ 100ಕ್ಕೆ 100ರಷ್ಟು ಮರುಪಾವತಿಯಾಗಿದೆ. ನಾನು ವಸೂಲಾತಿ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡೋದಿಲ್ಲ, ಮರುಪಾವತಿಯಾಗಿದೆ. ಅದೇ ರೀತಿ ಮಹಿಳೆಯರು ಪಡ್ಕೊಂಡಂಥ ಸಾಲ ಏನಿದೆ, ಒಂದು ಸಾಲಕ್ಕೆ ನೀವೆಲ್ಲಿಯಾದರೂ ಹೋದರೆ ನಿಮಗೆ ಕೂತ್ಕೊಳ್ಳಿಕ್ಕೂ ಹೇಳುವುದಿಲ್ಲ, ಸಂಸ್ಕೃತಿಯೇ ಇಲ್ಲದ ಇರುವವರು ವಾಣಿಜ್ಯ ಬ್ಯಾಂಕ್ನಲ್ಲಿ. ಇಲ್ಲಿ ಬಂದರೆ ನಿಮ್ಮನ್ನು ಕೂತ್ಕೊಳಿಸಿ ನಿಮ್ಮ ಸಂಸ್ಕೃತಿ, ನಿಮ್ಮ ಭಾಷೆ ತಿಳಿದವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಈ ಬ್ಯಾಂಕು 4ನೇ ಶಾಖೆ ಉದ್ಘಾಟನೆ ಮಾಡಿದ್ದೇವೆ. ಇನ್ನಷ್ಟು ವಿಸ್ತರಣೆಗೊಂಡು ಆದಷ್ಟು ಬೇಗನೆ 10ನೇ ಶಾಖೆ ಉದ್ಘಾಟನೆ ಮಾಡುವಂಥ ಅವಕಾಶ ಎಲ್ರಿಗೂ ಬರಲಿ ಅಂತ ಹೇಳಿಕೊಂಡು ಮುಲ್ಕಿ ಸೀಮೆ ಎಂ ದುಗ್ಗಣ್ಣ ಸಾವಂತರ ಸೇರಿ ಗುರ್ಕಾರ್ಮಿಡ್ ನಡತ್ನಲ್ಲಿ ಇಸಿಡು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಬೊಕ್ಕ ದೇವಿಪ್ರಸಾದ್ ಶೆಟ್ಟಿ ಬೆಳಪುದಾರಿಗೆ ಸಮ್ಮಾನದ ಮರ್ಯಾದೆ ಮಂತೇರು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಸಂಘಟನಾ ಒತ್ತು ನಿಬಂಧಕರು HN ರಮೇಶ್, ಬೆದ್ರನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಹರ್ಷವರ್ಧನ ಪಡಿವಾಲ್, ಶಿರ್ತಾಡಿ ಸಹಕಾರಿ ವ್ಯವಸಾಯ ಸಂಘದ ಗುರ್ಕಾರ್ಯರು ಪ್ರವೀಣ್ ಕುಮಾರ್ ಜೈನ್, ಬೆದ್ರದ ದೇವಾಡಿಗ ಸುಧಾರಕ ಸೇವಾ ಸಂಘದ ಗುರ್ಕಾರ್ಯರು ಪುರಂದರ ದೇವಾಡಿಗ, ಇರುವೈಲು ಪುಚ್ಚಮುಗೇರು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಗುರ್ಕಾರ್ಯರು ಕುಮಾರ್ ಪೂಜಾರಿ, ಲಯನ್ಸ್ ಕ್ಲಬ್ ವಲಯ ಗುರ್ಕಾರ್ಯರು ಜೋಸಿ ಮಿನೇಜಸ್, ಪುರಸಭೆ ಸದಸ್ಯರು ಇಕ್ಬಾಲ್ ಕರೀಂ, ಕಟ್ವಣೆ ಯಜಮಾನರು ದೇವದಾಸ್ ಭಟ್ ಬಿನ್ನೆರಾದು ಪಾಲ್ಗೊಂಡಿರು. ಸಂಘದ ಒತ್ತು ಗುರ್ಕಾರ್ದಿ ಪ್ರತಿಭಾ ಕುಳಾಯಿ ಬೊಕ್ಕ ನಿರ್ದೇಶಕರು ಬೆದ್ರ ಶಾಖೆದ ಮ್ಯಾನೇಜರ್ ಅಭಿಷ್ಟಾ ಜೈನ್ ಕಾರ್ಯಕ್ರಮ ಟಿತ್ತೇರು. CEO ಸುದರ್ಶನ್ ಸೊಲ್ಮೆಸಂದಯರ್, ಅಕ್ಷತಾ ಶೆಟ್ಟಿ ಬೊಕ್ಕ ಪ್ರಕಾಶ್ ಆಚಾರ್ಯ ಕಾರ್ಯಕ್ರಮ ಸುಧಾರ್ಥ ಕೊರಿಯರು.
ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಸುಭಾಷ್ ನಗರ ಸಜಿಪಮೂಡ ಉಂದೆತ ನೀರಿಟ್ಟು ಗುರುಪೂಜೆ ಶ್ರೀ ಸತ್ಯನಾರಾಯಣ ಪೂಜೆ ಭಜನಾ ಸಂಕೀರ್ತನೆ ಐತಾರ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ದಾನಿ ನಡೆತಂಡೆ. ಬಂಟ್ವಾಳ ತಾಲೂಕದ ಸಜಿಪಮೂಡ ಸುಭಾಷ್ ನಗರದ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿದ ನಿಲೆಟ್ಟು ನಾರಾಯಣ ಗುರುಕ್ಲಿನ 179ನೇ ವರ್ಷದ ಜನ್ಮದಿನಾಚರಣೆಯಲ್ಲಿ ಕೊಡು ಬೇತೆ ಬೇತೆ ಕಾರ್ಯಕ್ರಮಗಳು ಐತಾರ ನಡೆತಂಡು. ಕಾಂಡೆ ಗಣಹೋಮ ಅದು ರಾತ್ರಿ ಮುಟ್ಟದ ಭಜನಾ ಸಂಕೀರ್ತನೆ ಶುರುವಾಂಡು ಸತ್ಯನಾರಾಯಣ ಪೂಜೆ ಗುರು ಪೂಜೆ ನಡಪಾದು ಮಾ ಪೂಜೆ ಮಲ್ತೇರು. ಮಧ್ಯಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೊಕ್ಕ ನುಪ್ಪು ಪ್ರಸಾದ ಆಟಣೆ ಆದಿತ್ತಂಡು. ರಾತ್ರಿ ಭಜನಾ ಸಂಕೀರ್ತನದ ಮಂಗಳೋತ್ಸವ ನಡೆತಂಡು. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಸಜಿಪಮೂಡದ ಗುರುಕಾರ್ಯರು ರಮೇಶ್ ಅನ್ನಪಾಡಿ, ಮರ್ಯಾದಿ ಗುರುಕಾರ್ಯರು ಕೆ ಸಂಜೀವ ಪೂಜಾರಿ ಕುಚ್ಚಿಗುಡ್ಡೆ, ಉತ್ತು ಗುರುಕಾರ್ಯರು ತಿಲಕರ ಪೂಜಾರಿ ಮಿತ್ತಮಜಲ್, ಕಾರ್ಯಂತಿರು ಅಶ್ವಿನ್ ಪೂಜಾರಿ ಕಾರಾಜೆ, ಪಣವ ಗುರುಕಾರ್ಯರು ನಾರಾಯಣ ಪೂಜಾರಿ ಕೊಟ್ಟಾರಿಪಾಲ್, ಸಂಘಟನಾ ಕಾರ್ಯಂತಿರು ಅಶೋಕ ಪೂಜಾರಿ ಕೋಮಾಲಿ, ಭಜನದ ಗುರುಕಾರ್ಯರು ಲೋಕೇಶ್ ಗುರುಮಂದಿರ, ಒತ್ತು ಗುರುಕಾರ್ಯರು ಸಂತೋಷ್ ಕೋಟ್ಯನ್, ಕಾರ್ಯಂತಿರು ನಿತಿನ್ ಮಾರ್ನಬೈಲ್, ಶ್ರೀ ಗುರು ಮಹಿಳಾ ಸೇವಾ ಸಮಿತಿದ ಗುರುಕಾರ್ದಿ ಯೋಗಿನಿ, ಕಾರ್ಯಂತಿರು ನಳಿನಿ, ಒತ್ತು ಗುರುಕಾರ್ದಿ ಹರ್ಷಿಣಿ, ಪಣವ್ ಗುರುಕಾರ್ದಿ ಕಮಲಾಕ್ಷಿ, ಜತೆ ಕಾರ್ಯಂತಿರು ಸುಜಾತ, ಸಜಿಪ ಗ್ರಾಮದ ಬ್ರಹ್ಮಶ್ರೀ ನಾರಾಯಣ ಗುರು ಒತ್ತು ಸಮಿತಿದಕ್ಲು ಗ್ರಾಮದ ಭಕ್ತಿರು ಗುರು ಜಯಂತಿ ಲೇಸಿರು ಪಾಲ್ದೊಂಡಿರು. ಕುಡ್ಲದ ಆತ್ಮಶಕ್ತಿ ವಿದುದ್ದೇಶ ಸಹಕಾರ ಸಂಘದ ನಿಲ್ಲಿಟ್ಟು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ 179ನೇ ವರ್ಷದ ಜನ್ಮದಿನಾಚರಣೆ ಪಡಿಲ್ಡ್ ಸಂಘದ ಪ್ರಧಾನ ಆಫೀಸರ್ ನಡೆತ್ತದೆ. ಐತರ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಜನ್ಮದಿನಾಚರಣೆ ನಾಡಡೂರ್ ಮೇಡು ನಡೆದಿದ್ದು ಕುಡ್ಲದ ಆತ್ಮಶಕ್ತಿ ವಿದುದ್ದೇಶ ಸಹಕಾರ ಸಂಘದ ಪಡಿಲ್ಡ್ ಪುನಃ ಪ್ರಧಾನ ಆಫೀಸರ್ಲ ಕಾರ್ಯಕ್ರಮ ಅಟಣೆ ಆದಿತ್ತು. ಸಂಘದ ಗುರುಕಾರ್ಯರು ಚಿತ್ತರಂಜನ್ ಬೋಳಾರ ಭಜನಾ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘಗಳು ಕೆಲಸ ಮಲ್ಪನಕ್ಲು ಭಜನಾ ಕಾರ್ಯಕ್ರಮ ನಡಪಾದು ಕೊರಿಯರು. ಪುರೋಹಿತರು ಮನೋಜ್ ಶಾಂತಿ ಗುರುಪೂಜೆ ನಡಪಾದು ಪ್ರಸಾದ ಪಟ್ಟಿಯರು. ಸಂಘದ ಒತ್ತು ಗುರುಕಾರ್ಯರು ನೇಮಿರಾಜ್ ಪಿ, ನಿರ್ದೇಶಕರಾಯಿನ ರಮಾನಾಥ ಸನಿಲ್, ದಿವಾಕರ ಬಿಪಿ, ಗೋಪಾಲ್ ಎಂ, ಉಮಾವತಿ, ಮುಖ್ಯ ಕಾರ್ಯತೋವನ್ನಾಧಿಕಾರಿ ಸೌಮ್ಯ ವಿಜಯ್, ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಬೊಕ್ಕ ಚಾರಿಟೇಬಲ್ ಟ್ರಸ್ಟ್ ಗುರುಕಾರ್ಯರು ಬೊಕ್ಕ ಆತ್ಮಶಕ್ತಿ ಪತ್ರಿಕೆದ ಸಂಪಾದಕರು ವಾಮನ್ ಕೆ, ಸಂಘದ ಸದಸ್ಯರು ಕೆಲಸ ಮಲ್ಪನಕ್ಲು ಕಾರ್ಯಕ್ರಮಟ್ಟು ಪಾಲ್ದೊಂಡಿರು. ಕುಡ್ಲದ ರಾಮಕೃಷ್ಣ ಮಿಷನ್ಗೆ 75 ವರ್ಷದಿಂದಿನಲ್ಲೇ ಕೊಡು ಅಮೃತ ವರ್ಷದ ಕಾರ್ಯಕ್ರಮಗಳನ್ನು ಸೆಪ್ಟೆಂಬರ್ 19-13 ಮುಟ್ಟದಿ ಒಂದುಂಡು 14 ಅಮೃತ ಭವನ ಲೋಕಾರ್ಪಣೆ ಮಲ್ಪಣುಂದು ಸ್ವಾಮಿ ಚಿತಕಾಮಾನಂದಜಿ ಪಂತೇರೆ. ಕುಡ್ಲದ ಮಂಗಳದೇವಿ ರಾಮಕೃಷ್ಣ ಮಠದ ಗುರುಕಾರ್ಯರು ಸ್ವಾಮಿ ಜಿತಕಾಮಾನಂದಜಿ ಮಠದ ಸಭಾಂಗಣೋಡು ನಡಪಾಯಿನ ಸುದ್ದಿಕೂಟೋಡು ಮಾಹಿತಿ ಕೊರದು ಕುಡ್ಲದ ರಾಮಕೃಷ್ಣ ಮಿಷನ್ಗೆ 75 ವರ್ಷದಿಂದಿನಲ್ಲೇ ಕೊಡು ಅಮೃತ ವರ್ಷದ ಕಾರ್ಯಕ್ರಮಗಳನ್ನು ಸೆಪ್ಟೆಂಬರ್ 19-13 ಮುಟ್ಟ ನಡಪಾಂಡು 14 ಅಮೃತ ಭವನ ಲೋಕಾರ್ಪಣೆ ಬೊಕ್ಕ ರಾಮಕೃಷ್ಣ ಮಠದ ಸ್ವಾಮಿ ವಿವೇಕಾನಂದ ಆಡಿಟೋರಿಯಂಡ್ ಸಭಾ ಕಾರ್ಯಕ್ರಮ ದಿವೊಂದುಂಡು. ವಿವೇಕಾನಂದರ್ನ ಸೇವೆನೇ ಬರವುದ ಸಾರ್ಥಕತೆ ಪನ್ಪನ ದಿಟ್ಟಿದಿ ಒಂದು ಶ್ರದ್ಧಾ ಮೇಧ ಬೊಕ್ಕ ಪ್ರಜ್ಞಾ ಪನ್ಪನ ಪುದರ್ಡ್ ವಿಚಾರಕೂಟ ನಡಪೆರ ಉಂಡು ಒಂದು ಪಂಡೇರು. ಸೆಪ್ಟೆಂಬರ್ 19 ಕಾಂಡೆ ಸೈಂಟ್ ಅಲೋಷಿಯಸ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಕುಲಪತಿ ಧರ್ಮಗುರು ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಕಾರ್ಯಕ್ರಮ ಉದಿಪನ ಮಲ್ಪುವೆರು. ಪಾಕಜನ ನಾಯಕರು ಪಾಲ್ಪಡೆಪೆರೆಂದು ಪಂಡೇರು. ಸೆಪ್ಟೆಂಬರ್ 14 ಶ್ರೀಮದ್ ಸ್ವಾಮಿ ಸುಹಿತಾನಂದಜಿ ಮಹಾರಾಜ್ ಅಮೃತ ಭವನ ಬೊಕ್ಕ ವಿವೇಕಾನಂದ ಅಧ್ಯಯನ ಕೇಂದ್ರದ ಹೊಸ ಕ್ಲಾಸ್ ಕೋಣೆಲಿನ ಉದಿಪನ ಮಲ್ಪುವೆರು. ಮಧ್ಯಾಹ್ನ 2 ಗಂಟೆಗೆ ಸಂತವಾಣಿ ಕಾರ್ಯಕ್ರಮ ನಡಪೆರೆ ಉಂಡು ಸ್ವಾಮಿ ಜಿತಕಾಮಾನಂದಜಿ ಪಂಡೇರು. ದುಂಬುದ ವಿಧಾನ ಪರಿಷತ್ ಸದಸ್ಯರು ಗಣೇಶ್ ಕಾರ್ಣಿಕ್, ರಂಜನ್ ಬೆಳ್ಳಾರ್ಪಾಡಿ ಸುದ್ದಿಕೂಟೋಡಿತ್ತಿರು.
ವಿದ್ಯಾಭ್ಯಾಸ ಮತ್ತು ಸಾಂಸ್ಕೃತಿಕ, ಸಮಾಜ ಸೇವೆ ಮತ್ತು ಆಧ್ಯಾತ್ಮಿಕತೆ ಈ 4 ಆಯಾಮಗಳಲ್ಲಿ ರಾಮಕೃಷ್ಣ ಮಿಷನ್ ಮಂಗಳೂರು ಬಹಳಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಬಂದಿದೆ. ಇದೇ ತಿಂಗಳು 14ನೇ ತಾರೀಕಿನ ದಿವಸ ಈ ವರ್ಷ ಇಡೀ ನಡೀತಕ್ಕಂಥ ಅಮೃತ ಮಹೋತ್ಸವದ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀಮದ್ ಸ್ವಾಮಿ ಸುಹಿತಾಂಜಿ ಮಹಾರಾಜ್ ಅವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ನಮ್ಮ ಸೇವಾ ಕಾರ್ಯಕ್ರಮದಲ್ಲಿ ಸುಮಾರು 21 ವರ್ಷಗಳ ಕಾಲದಿಂದ ಸುತ್ತಮುತ್ತ ಇರತಕ್ಕಂಥ ಕನ್ನಡ ಮೀಡಿಯಂನ ಬಡ ಮಕ್ಕಳಿಗೆ ನಾವು ಸಂಜೆ ಟ್ಯೂಷನ್ ಕ್ಲಾಸ್ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೊಂದು ಹಳೆಯ ಬಿಲ್ಡಿಂಗಲ್ಲಿ ನಡೀತಾ ಇತ್ತು. ಅದನ್ನು ನಾವು ಹೊಸದಾಗಿರ್ತಕ್ಕಂಥ ಕಟ್ಟಡದಲ್ಲಿ ನಾವೀಗ ಅದನ್ನು ನಾವು ಸ್ಥಳಾಂತರ ಮಾಡ್ತಾ ಇದ್ದೇವೆ. ಆ ಬಿಲ್ಡಿಂಗಿನ ಉದ್ಘಾಟನೆಯನ್ನು ಸಹ ಸ್ವಾಮೀಜಿಯವರು 14ನೇ ತಾರೀಕು ದಿವಸ ಬೆಳಿಗ್ಗೆ ಮಾಡ್ತಾರೆ. ಭಾಷಣ ಮಲ್ಪನಾತಿ ಎಂಗ್ ತುಳು ಬರ್ಪುಜಿ ಮಾತಾ ತುಳು ಬಾಂಧವರಿಗೆ ಕುಡ್ಲದ ಮರ್ಮಯೆ ನಮಸ್ಕಾರ ಮಲ್ಪು ಎಂದು ಸಿನಿಮಾ ನಟೆ ತುಳುಟೆ ಪಾತೆರ್ದು ಪಂತೇರು. ಆರು ತುಳುನಾಡ ಜವನಿರು ಬೆಂಗಳೂರದ ಅಷ್ಟಮಿದ ಐಸಿರ ಕಾರ್ಯಕ್ರಮಟು ಪಾತೇರಿಯರು. ಬೆಂಗಳೂರು ವಿಜಯನಗರದ ಬಂಟೆರ್ನ ಸಂಗುಡು ನಡಪಾಯಿನ ಅಷ್ಟಮಿದ ಐಸಿರ ಕಾರ್ಯಕ್ರಮಕ್ಕೂ ಮಲ್ಲ ಬಿನ್ನೆ ಆದ ಬತ್ತಿನ ಸಿನಿಮಾ ನಟೆ ವಿಜಯ ರಾಘವೇಂದ್ರ ಮೇರಿನ ಕೂಟದಕ್ಲಿ ಎದ್ದುಕೊಂಡು ಮರ್ಯಾದೆ ಮಲ್ತೇರು. ವಿಜಯ ರಾಘವೇಂದ್ರ ಪಾತಿರ್ದು ಸ್ಟೇಜ್ಡು ಉಂತುನಗ ಚೂರು ಭಯ ಆಪುಂಡು ದಯಪಂಡ ಭಾಷಣ ಮಲ್ಪನಾತಿ ಎಂಗ್ ತುಳು ಬರ್ಪುಜಿ ಮಾತಾ ತುಳು ಬಾಂಧವರಿಗೆ ಕುಡ್ಲದ ಮರ್ಮಯೆ ನಮಸ್ಕಾರ ಮಲ್ಪು ಎಂದು ಪಂಡದು ಕಾರ್ಯಕ್ರಮ ಸಂಘಟಕ್ಕೆ ಇರಬೊಕ್ಕ ಸೇರ್ದಿನ ಜನಕ್ಲಿನ ಗುಮನ ಒಯ್ತೇರು. ಒಂದು ಬಜಿ ತುಳುನಾಡದ ಭಾಷೆ ಮಾತ್ರತ್ ಅಲ್ತ ಸಂಸ್ಕಾರ ಇತಿಹಾಸ ಸಂಸ್ಕೃತಿ ಮಾತಲ ಪಿರಾಕದವ ಆದುಂಡು. ಐತ ಪಂಚಾಂಗ ಭಾರಿ ಗಟ್ಟಿ ಆದುಂಡು. ಲೋಕದೊರ್ಮೆಡು ತಾನ ಪಾಕ ಕಾರ್ಯಕ್ರಮಕ್ಕೂ ಪೋತೆ ಆಂಡ ಒಗ್ಗಟ್ಟು ಪನ್ಪಿನ ತುಳುವೇರುಡ ನಮ ಕಲ್ಪುಡು ಅವಳು ಅಕ್ಲು ಕಾರ್ಯಕ್ರಮ ಮಲ್ಪುನ ಪೊರ್ಲೇ ಬೇತೆ ಎಂದು ವಿಜಯ ರಾಘವೇಂದ್ರ ತುಳುನಾಡು ಬೊಕ್ಕ ತುಳು ಜನಕ್ಲೇನು ಪುಗಾರ್ದೇರು. ಕುಡ್ಲಾಕ್ ಪೋನಾಗ ಓ ಅಂಡ ಇಂಟರ್ವ್ಯೂ ಇತ್ತಿಂಡ ಓ ಅಂಡಲ ಒಂಜಿ ಫಂಕ್ಷನ್ ಇತ್ತಿಂಡ ಅಂತ ತುಳುಡೆ ಪಾತೇರ್ನ ಪಂಡ ಸ್ಟೇಜ್ ಮಿತ್ ಬಂದಾಗ ಒಂಜಿ ಲೆಕ್ಕ ಒಂದು ಚೂರು ಭಯ ಆಪುಂಡು ದಾಯ ಪಂಡ ಭಾಷಣ ಮನ್ಪುನಾತ್ ಎಂಕ್ ಬರ್ಪುಜಿ ಆ ಐಕ್ಲ ಕಾಲ ಬರ್ಪುಂಡು. ಬಟ್ ಮಾತ ನಮ್ಮ ತುಳು ಬಾಂಧವ್ಯರಿಗೆ ನಿಖಲಿನ ತುಳುನಾಡದ ಕುಡ್ಲದ ಮರ್ಮೈ ಕುಡ್ಲದ ಬಾವೆ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ನಮಸ್ಕಾರ ಅಂತಂದುಲ್ಲ. ಇದು ಬರೀ ನಮ್ಮ ಕುಡ್ಲ ಅಥವಾ ತುಳು ನಾಡಿನ ಭಾಷೆ ಮಾತ್ರ ಅಲ್ಲ, ಜನ ಮಾತ್ರ ಅಲ್ಲ, ಆದರೆ ಅದ್ರ ಹಿಂದಿರುವಂಥ ಇತಿಹಾಸ ಆಗಲಿ, ಅದಕ್ಕಿರುವಂಥ ಸಂಸ್ಕೃತಿ ಆಗಲಿ, ಅದರ ಸಂಸ್ಕಾರ ಆಗಲಿ, ಇವೆಲ್ಲವೂ ಬಹಳ ಬಹಳ ಹಿಂದಿನದು, ಬಹಳ ಆಳವಾಗಿರುವಂಥದ್ದು, ಅದರ ಅಡಿಪಾಯ ಬಹಳ ಗಟ್ಟಿಯಾಗಿರುವಂಥದ್ದು. ನೀವೆಲ್ಲರೂ ಬಂದು ಇಲ್ಲಿ ಸೇರಿರೋದು ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಇದೇ ತರಹ ಪ್ರಪಂಚದಾದ್ಯಂತ ಎಲ್ಲ ಕಡೆ ನಾನು ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ. ಅಲ್ಲಿ ಈ ಒಗ್ಗಟ್ಟು ಅನ್ನೋದೇನಿದೆ ಗೊತ್ತಾ, ಅಲ್ಲಿ ಹೋದಾಗ ನಮ್ಗೆ ಒಂದೊಂದ್ಸಲ ನೆನಪಾಗುತ್ತೆ, ಓ ಒಗ್ಗಟ್ಟು ಅಂದ್ರೆ ಇದೇ ಇರಬೇಕು ಅಂತ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಎಲ್ಲ ಒಂದೇ ಜಾಗದಲ್ಲಿ ಸೇರ್ಕೊಂಡು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕಾರ್ಯಕ್ರಮ ಮಾಡುವಂಥದ್ದು ಆ ಅಂದಾನೇ ಬೇರೆ. ನಮ್ಮ ತುಳುನಾಡಿನ ವೈಭವ, ಅಷ್ಟಮಿದ ಐಸಿರ ಅಂತ ನೀವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಭೇಟಿ ಮಾಡೋದು, ನಿಮ್ಮೆಲ್ಲರ ಪ್ರೀತಿ ಗಳಿಸೋದು, ನಿಮ್ಮೆಲ್ಲರ ವಿಶ್ವಾಸವನ್ನ ಗಳಿಸೋದು ನನಗೆ ನನ್ನ ಜನ್ಮಕ್ಕೆ ಬಹಳ ದೊಡ್ಡ ವಿಷಯ ಅಂತ ನಾನು ಭಾವಿಸ್ತೀನಿ. ಕುಡ್ಲದ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರಡು ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ್ನ ಜಯಂತಿ ಆಚರಣೆ ಐತಾರ ನಡೆತ್ತದೆ. ಸೀತಾರಾಮ ಶೆಟ್ಟಿ ಮುದ್ದರ ಮನೆ ಕಂಡನಿ ಬುಡಿದಿ ಕಾರ್ಯಕ್ರಮ ಉದೀಪನ ಮಾಡ್ತಾರೆ. ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ್ನ 171ನೇ ವರ್ಷದ ಜನ್ಮದಿನಾಚರಣೆದ ಕಾರ್ಯಕ್ರಮ ಕುಡ್ಲ ಕೊಡಿಯಲ್ ಬೈಲ್ದ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರಡು ಐತಾರ நடத்துண்டு. ಕ್ಷೇತ್ರದ ಆಚಾರವು ಪಟ್ಟಣಕ್ಲು ಗುರುಕಾರ್ಯರು ಕಾರ್ಯಕ್ರಮಗೂ ಚಾಲನೆ ಕೊರಿಯರು. ಎಯ್ಯಾಡಿ ಶ್ರೀ ಜಯರಾಮ ಭಜನಾ ಮಂದಿರದ ಒತ್ತು ಗುರುಕಾರ್ಯರು ಸೀತಾರಾಮ ಶೆಟ್ಟಿ ಮುದ್ದರ ಮನೆ ಕಂಡನಿ ಬುಡಿದಿ ತುಡರ ಬೊಳ್ಪು ಪೊತ್ತಾಯರು. ಸೀತಾರಾಮ ಶೆಟ್ಟಿ ಮುದ್ದರ ಮನೆ ಪಾತಿರ್ದು ಸಮಾನತೆ ಜತೆಬಾಳುದ ತತ್ವಸಾರನು ಲೋಕಗೂ ತೋಜಾದ ಕೋರ್ನ ಮಹಾನ್ ಸಂತೇರು ನಾರಾಯಣ ಗುರುಕುಲು ನಮ್ಮ ಮಾತಿರ್ನಲ ಬದುಕದ ಆರಾಧ್ಯ ಶಕ್ತಿಯಿಂದ ಪಂಡೇರು. ಕುದ್ರೋಳಿ ಭಗವತಿ ಕ್ಷೇತ್ರದ ಗುರುಕಾರ್ಯರು ಗಣೇಶ್ ಕುಂಡಲ್ಪಾಡಿ, ಆಡಳಿತ ಮುಕ್ತೇಸರಿರು ವಿಶ್ವನಾಥ ಮಂಕಿಸ್ಟ್ಯಾಂಡ್, ಪ್ರಧಾನ ಕಾರ್ಯಂತಿರು ಸುಧೀರ್ ಬಿ, ಮುಕ್ತೇಸರಿರು ಚೆರಿಯಂಡ ಬೆಳ್ಚಪ್ಪಾಡ, ರವೀಂದ್ರ ಬುಕ ಪ್ರಭಾಕರ ಎಯ್ಯಾಡಿ ಈ ಪೊರ್ತುಡಿತ್ತೇರು. ಭಜನಾ ಕೂಟದ ಕ್ಲೆಡ್ದು ಭಜನೆ ಮಧ್ಯಾಹ್ನ ಮಾ ಪೂಜೆ ಕರಿತಿದ್ದು ಭಕ್ತರಿಗೆ ಪ್ರಸಾದ ಕೊರಿಯರು.
ಅರಸ್ಮತಿ ನುಡಿಯ ನುಡಿಪಿದಂತೆ ನಲ್ಲೂರು ಇನ್ನೊಂದು ಸಮಯಲಿ ವಿಜೃಂಭಣೆ ನಮ್ಮ ಚೆಲ್ಲಿ ಕೈಪಿತಾರೆ ಅಮ್ಮ ಜನಗೆಲ್ಲರೂ ಅಮ್ಮಲ್ಲಿ ಆ ಗುರುವೇ ಬೇಕು ನಂಗೆ ನಲ್ಲೂರು ಅಮ್ಮ ಉದ್ಯೋಗನ ಕಾಣಿಸಿ ಗುರುಬಲ ಉಂಟು ದೈವಬಲ ಉಂಟು ಅಂದರೆ ಉದ್ಯೋಗನ ಒದಗಿದ್ದಾರೆ ಒದಗಿದ ಕಾಲಕ್ಕೆ ಏನೇ ಮುನ್ನಳಕ್ಕೆ ಆ ನಲ್ಲಿ ಕಿಡೋಕ ವಿದ್ಯೆ ಪಡಿಕಂತ ನಂಗಲ್ಲಿ ಆಯತ್ತರ ಸಹಾಯಧನ ಒದಗಿದ್ದಾರೆ ಕೊಡುಕನ್ನು ಭಾಗ್ಯವಾಗಿ ಒದಗಿದ್ದಾರೆ ಅಮ್ಮ ಪಿಲಿನಲಿಕೆ ಪ್ರತಿಷ್ಠಾನ ಕುಡ್ಲದ ನಿಲೆಟ್ ಕುಡ್ಲದ ಮಂಗಳ ಕ್ರೀಡಾಂಗಣ ಕೈತಲ್ದ ಕರಾವಳಿ ಉತ್ಸವ ಮೈದಾನಗಳು ಅಕ್ಟೋಬರ್ 1 ಬುಧವಾರ 10ನೇ ವರ್ಷದ ಪಿಲಿನಲಿಕೆದ ಪಂತ ಅಟಣೆ ಮಲ್ತದ ಅಂದು ಪ್ರತಿಷ್ಠಾನದ ಗುರುಕಾರ್ಯರು ಮಿಥುನ್ ರೈ ಪಂತೆರು. ಪಿಲಿನಲಿಕೆ ಪ್ರತಿಷ್ಠಾನ ಕುಡ್ಲದ ಗುರುಕಾರ್ಯರು ಮಿಥುನ್ ರೈ ಕುಡ್ಲಡ್ ಸುದ್ದಿಕೂಟುಡು ಪಾತಿರ್ದು ಕುಡ್ಲದ ಮಂಗಳ ಕ್ರೀಡಾಂಗಣ ಕೈತಲ್ದ ಕರಾವಳಿ ಉತ್ಸವ ಮೈದಾನಗಳು ಅಕ್ಟೋಬರ್ 1 ಬುಧವಾರ ಕಾಂಡೆ 10 ಗಂಟೆ ಹಿಡಿದು 10ನೇ ವರ್ಷದ ಪಿಲಿ ನಲಿಕೆ ನಡಪೆರೆ ಉಂಡು. ಲೋಕದ ಗುಮನ ಒಯ್ದದ್ನ ಪಿಲಿ ಏಸ ನಲಿಕೆದ ಮೂಲ ಸ್ವರೂಪನು ಉರಿಪಾವೊಂದು ಐನು ಬುಲೆಪಾವನ ದಿಟ್ಟಿಡು ಶುರು ಮಲ್ತಿನ ಪಿಲಿ ನಲಿಕೆ ಪಂತ ಗೆಲ್ಮೆಡು ಒರಂಬ ಆವೃತ್ತಿಯನ್ನು ಮುಗಿತದನೆಂದು ಪಂಡೇರು. ಈ ಸರ್ತಿ 10ನೇ ವರ್ಷದ ಪಿಲಿ ನಲಿಕೆ ಪಂತ 2025 ಒಟ್ಟು 20 ಲಕ್ಷ ರೂಪಾಯಿ ಇನಾಮ್ ದೀತುಂಡು. ಸುರುತ ಇನಾಮ್ 10 ಲಕ್ಷ ರೂಪಾಯಿ, ಎರಡನೇ ಇನಾಮ್ 5 ಲಕ್ಷ ರೂಪಾಯಿ ಬೊಕ್ಕ ಮೂಜನೇ ಇನಾಮ್ 3 ಲಕ್ಷ ರೂಪಾಯಿದ ಒಟ್ಟುಗೂ ನೆಂಪುದ ಫಲಕ ಕೊರಿಯರ ನಿರ್ಧಾರ ಮಲ್ತದನೆಂದು ಆರ ಪಂಡೇರು. ಪ್ರತಿಯೊಂದು ಕೂಟಗೂ 50,000 ರೂಪಾಯಿ ಮರ್ಯಾದೆ ಪಣವು ಕೊರಕೊಂಡು ಕಪ್ಪು ಪಿಲಿ, ಕಿನ್ನಿ ಪಿಲಿ, ತಾಸೆ ಕೂಟ, ಮುಡಿದಕ್ಕುನ, ಬಣ್ಣಗಾರಿಕೆ ಸೇರಿನಂಚ ಆಜಿ ವೈಯಕ್ತಿಕ ಪ್ರಶಸ್ತಿಲೆಗೆ 50,000 ರೂಪಾಯಿದ ಒಟ್ಟುಗೂ ಫಲಕ ತಿಕ್ಕೊಂಡು ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿನಂಚ ಬಿನ್ನಿರು ಪಾಲ್ದೆತನುವಿರೆಂದು ಮಿಥುನ್ ರೈ ಪಂಡೇರು. ಡಾಕ್ಟರ್ ಶಿವಶರಣ್ ಶೆಟ್ಟಿ, ವಿಕಾಸ್ ಶೆಟ್ಟಿ, ಅವಿನಾಶ್ ಸುವರ್ಣ, ನವೀನ್ ಶೆಟ್ಟಿ ಎಡಮೆ ಮಾರಬೊಕ್ಕ ಆನಂದರಾಜ್ ಶೆಟ್ಟಿ ಸುದ್ದಿಕೂಟುಡಿತ್ತೇರು. ಈ ವರ್ಷದ ಪಿಲಿನಲಿಕೆ ಎಸಲ್ ಪತ್ತೆತ್ತ ಕಾರ್ಯಕ್ರಮ ನಿಕ್ಲಿಗೆ ಮಾತಾಡಿಗ್ಲ ಗೊತ್ತಿತ್ತಿನ ಲೆಕ್ಕನೆ ಶೋಭಾಯಾತ್ರೆದ ದುಮ್ನಾನಿ ಅಕ್ಟೋಬರ್ 1ನೇ ತಾರೀಕಿಗೆ ಪಿಲಿನಲಿಕೆ ಕಾರ್ಯಕ್ರಮ ನೆಂಕಲು ಮಂಗಳಾ ಸ್ಟೇಡಿಯಂ ಕ್ರೀಡಾಂಗಣ ವರ್ಷಂ ಪ್ರತಿ ನಡತಿನ ಲೆಕ್ಕನೆ ಈ ವರ್ಷಲ ನಡಪೆರುಂಡು. ಸರಿ ಸುಮಾರು 10:30 ಗಂಟೆಗೆ ಆರಂಭ ಆಯ್ನೆಂಚಿನ ಈ ಕಾರ್ಯಕ್ರಮ ರಾತ್ರಿ 11 ಗಂಟೆ 16 ಗಂಟೆ ದೊಲೈಡ್ ಮುಕ್ತಾಯ ಮಲ್ಪೆರೆ ಪ್ರಾಮಾಣಿಕವಾಯಿನೆಂಚಿನ ಪ್ರಯತ್ನ ಮಲ್ಪ. ಪ್ರತಿ ವರ್ಷದ ಲೆಕ್ಕನೆ ಈ ವರ್ಷ ಎಲ್ಲ 10 ತಂಡಲು ಭಾಗವಹಿಸುವ ಆಹ್ವಾನಿತ ತಂಡಲಿಗೆ ಮಾತ್ರ ಅವಕಾಶ. ಪ್ರಥಮ ಬಹುಮಾನನು 10 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನನು 5 ಲಕ್ಷ ರೂಪಾಯಿ, ತೃತೀಯ ಬಹುಮಾನನು 3 ಲಕ್ಷ ರೂಪಾಯಿ. ಮಾತ ಬತ್ತಿನಂಚಿನ ಆಹ್ವಾನಿತ ತಂಡದಕ್ಲೆಗೆ 55,000 ರೂಪಾಯಿ ಪ್ರವೇಶ ಬತ್ತಿನಕ್ಲೆಗೆ ಒಂದು ಪ್ರೋತ್ಸಾಹ ಬಹುಮಾನ. ಈ ಸತಿದ ಈ ಕಾರ್ಯಕ್ರಮನು ಉದ್ಘಾಟನೆ ಮಲ್ಪೆರೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಲಾಯನಂಚಿನ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ಲ, ರಾಜ್ಯಸಭಾದ ಸಂಸದರಾಯನಂಚಿನ ನಾಸೀರ್ ಹುಸೇನ್ಲ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ಪೆರೆ ಬರೊಂದುಲ್ಲೇರು. ಪಿಲಿನಲಿಕೆ ಪ್ರತಿಷ್ಠಾನದ ವತಿರ್ದು ಸರ್ಕಾರಿ ಶಾಲೆನ ದತ್ತು ದೆಪ್ಪುನಂಚಿನ ಕೆಲಸ ಕಾರ್ಯಲ್ಲ ಪಿಲಿನಲಿಕೆ ಪ್ರತಿಷ್ಠಾನದ ವತಿರ್ದು ಆವೊಂದುಂಡು ಪನ್ಪುನೇತ ಪಾತೆರ ಪನ್ರ ಇಚ್ಛಿಸಾವೆ. ಒಡಿಪು ಕಿನ್ನಿ ಮುಲ್ಕಿದ ಕನ್ನರ್ಪಾಡಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಈ ಸರ್ತಿ 20ನೇ ವರ್ಷಡು ಒಟ್ಟು 14 ದಿನ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಬೇತೆ ಬೇತೆ ಕಾರ್ಯಕ್ರಮ ದೀವೊಂದು ಆಯ್ತಾರ ಶೋಭಾಯಾತ್ರೆ ಗಡ್ದು ನಡತದೆ. ಒಡಿಪು ಜಿಲ್ಲೆಡಿ ಈ ಸರ್ತಿದ ಸಾರ್ವಜನಿಕ ಶ್ರೀ ಗಣೇಶೋತ್ಸವಡು ಅದ್ಭುತ ಪನ್ಪುಡಂಚ 14 ದಿನದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಿನ್ನಿ ಮುಲ್ಕಿದ ಕನ್ನರ್ಪಾಡಿಡು ಒಡಿಪುಗು ಎದುಕೊನ್ನ ದ್ವಾರಕೈತಲದ ಗಣಪತಿ ಮೈದಾನಡು ನಡತದೆ. 20ನೇ ವರ್ಷದ ಉಚ್ಚೆಯಡು ಚೌತಿಡ್ದು 12ನೇ ದಿನ ಆಯ್ತಾರ ಶೋಭಾಯಾತ್ರೆಗೆ ಅಟ್ಟಣೆ ಮಲ್ತಿತ್ತೀರು. ಮಧ್ಯಾಹ್ನ ಪಂಚಮುಖಿ ಗಣಪತಿಗೆ ಮಹಾಪೂಜೆ, ಉಲ್ಕೆ ಬ್ಯಾಂಡ್, ಬೈಯಗ್ ರಂಗಪೂಜೆ ಕರೀತಿದೆ. ಬ್ಯಾಂಡ್, ವಾದ್ಯ, ತರಾವರಿ ವೇಷ, ಪುರಾಣ ಕಥೆಗಳನ್ನು ತೆರಿಪವನ ಬೊಕ್ಕ ಪಿಲಿ ಏಸುಲಿನ ಟ್ಯಾಬ್ಲೋ ಇತ್ತಿದೆ. ಶೋಭಾಯಾತ್ರೆ ಪಿದಾಂಡ್ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕರ್ನಾರ್ಪಾಡಿದ ಗುರುಕಾರ್ಯರು ಕೃಷ್ಣಮೂರ್ತಿ ಆಚಾರ್ಯ, ಮರ್ಯಾದಿ ಗುರುಕಾರ್ಯರು ಡಾಕ್ಟರ್ ಕೃಷ್ಣ ಪ್ರಸಾದ್ ಒಡಿಪು ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಭಕ್ತರಿ ಪೊರ್ತುಡಿತ್ತೀರು. ಕಿನ್ನಿಮುಲ್ಕಿ ಗಣಪತಿ ಮೈದಾನೊಡ್ದು ಪಿದಾಡ್ದು ಫೈರ್ ಸ್ಟೇಷನ್ ಮಾರ್ಗ, ಬ್ರಹ್ಮಗಿರಿ ಸರ್ಕಲ್, ಬನ್ನಂಜಿ ಸರ್ಕಲ್, ಸಿಟಿ ಬಸ್ ಸ್ಟ್ಯಾಂಡ್, ಕವಿ ಮುದ್ದಡ ಮಾರ್ಗ, ಜೋಡುಕಟ್ಟೆ ಮಾರ್ಗ ಅದು ಕಿನ್ನಿಮುಲ್ಕಿ ಮುಖ್ಯ ಮಾರ್ಗ, ಬಲೇಪಾದೆ ಎದುಕೊನ್ನ ಗೋಪುರ ಅದು ಕನ್ನರ್ಪಾಡಿ ದೇವಸ್ಥಾನಗೂ ಮೆರವಣಿಗೆ ಸಾಗಡು. ದೇವಸ್ಥಾನದ ಕಣ್ವಕ್ಕಿದುಟು ಪಂಚಮುಖಿ ಗಣಪತಿ ಮೂರ್ತಿನ ನೀರಿಗೆ ಬುಡಿಯಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಬೆಲ್.